ಜೀವನ ಮಾಡುವಾಗ ಎಷ್ಟೋ ಪಾಪಕರ್ಮ ಗಳಿಸುತ್ತಾ ಹೋಗ್ತದೆ. ಆ ಪಾಪಕರ್ಮದಿಂದಾಗಿ ಮನುಷ್ಯನಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ವ್ಯವಹಾರಿಕವಾಗಿ ತೊಂದರೆಗಳು ನಿರ್ಮಾಣ ಆಗ್ತದೆ. ಆ ಪಾಪಕರ್ಮಗಳು ನಿವೃತ್ತಿಯಾಗಬೇಕು ಅಂತಾದರೆ ನಿತ್ಯದ ಪರಮಾತ್ಮ ಧ್ಯಾನ ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವತಾ ಆರಾಧನೆ ಮಾಡಿ, ಸಾಯಂಕಾಲ ದೇವತಾ ದೀಪವಿಟ್ಟು ದೇವತಾ ಆರಾಧನೆ ಮಾಡಿದಾಗ ಆ ದಿವಸ ಮಾಡಿದಂಥ, ರಾತ್ರಿ ಮಾಡಿದಂಥ ಪಾಪಗಳನ್ನು ಬೆಳಿಗ್ಗೆ ದೇವತಾ ಆರಾಧನೆ ಮಾಡಿದಾಗ ಪರಿಹಾರ ಆಗ್ತದೆ. ಹಾಗೆ ಸಾಯಂಕಾಲ ಮಾಡಿದಂಥ ಆರಾಧನೆಯಿಂದ ಹಗಲು ಮಾಡಿದಂಥ ಪಾಪಕ್ರಮ ನಿವೃತ್ತಿಯಾಗ್ತದೆ ಅಂತ ಹೇಳಿದಾಗ ಬೇಕಾಗಿ 2 ಹೊತ್ತನ್ನು ನಮ್ಮ ಹಿರಿಯರು ದೀಪವನ್ನು ಒರೆಸಿ ದೇವತಾ ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಅಂತ ಹೇಳಿದ್ದಾರೆ. ಯಜ್ಞ ಅಂದರೆ ಶ್ರೇಷ್ಠವಾದ ಕರ್ಮ. ಯಾಕೆ ಅಂದರೆ ಪ್ರತಿಯೊಂದು ವಸ್ತು ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗುವುದು ಯಜ್ಞ ಮೂಲಕ ಅಂತ ಹೇಳಿದ್ದಾರೆ. ಅಗ್ನಿಮುಖ ವೈ ದೇವಾಹ ಅಂತ ಹೇಳಿದ್ದಾರೆ. ಅಗ್ನಿಯ ಪರಮಾತ್ಮ ಮುಖ ಅಂತ ಹೇಳಿದ್ದಾರೆ. ಆ ಮಂತ್ರದ ಮೂಲಕ ಹವಿಸ್ಸನ್ನು ಯಜ್ಞೇಶ್ವರನ ಸಮರ್ಪಣೆ ಮಾಡಿದಾಗ ಆ ಯಜ್ಞೇಶ್ವರನ ಆಜಾದ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ಪ್ರಕಾರವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಹಾಗೆ ಬಂಗಾರದ ಸಂಕಷ್ಟ ಆ ದೇಶಾಗಿ 108 ತೆಂಗಿನಕಾಯಿಗಳಿಂದ ಪರಮಾತ್ಮ ಸನ್ನಿಧಿಗೆ ಅಷ್ಟದ್ರವ್ಯ ಮೂಲಕ ಹವಿಸ್ಸನ್ನು ಸಮರ್ಪಣೆ ಮಾಡಿತು. ಒಂದೊಂದು ದ್ರವ್ಯಕ್ಕೆ ಒಂದೊಂದು ಫಲಗಳನ್ನು ಹೇಳಿದ್ದಾರೆ. ಆಯುಷ್ಯ ವೃದ್ಧಿ ಆಗಬೇಕು ಇಲ್ಲಾದರೆ ಗರಿಕೆಯನ್ನು ಆಸ್ತಿ ಮಾಡಿ, ಹಾಗೆ ಜೀವನದಲ್ಲಿ ಬರುವಂಥ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಆಹುತಿ ಮಾಡಿ ಒಂದೊಂದು ದ್ರವ್ಯಕ್ಕೆ ಅಷ್ಟೈಶ್ವರ್ಯವನ್ನು ಆ ಮಹಾಗಣಪತಿ ನಮಗೆ ಅನುಗ್ರಹ ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶರೀರದಲ್ಲಿ ಗಣಪತಿಯ ಅಂಶ ಉಂಟು ಅಂತ ಹೇಳಿದ್ದಾರೆ. ಷಟ್ಚಕ್ರದಲ್ಲಿ ಒಂದೊಂದು ದೇವತೆಗಳನ್ನು ಹೇಳಿದ್ದಾರೆ. ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂತ ಹೇಳಿದ್ದಾರೆ. ಮೂಲಾಧಾರಕ್ಕೆ ಗಣಪತಿ ಶಕ್ತಿ ಉಂಟು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶರೀರದಿಂದ ಷಟ್ಚಕ್ರದಲ್ಲಿ ಒಂದೊಂದು ದೇವತೆಗಳನ್ನು ಹೇಳಿದ್ದಾರೆ. ಹಾಗೆ ಯೋಗ ಮಾಡಿದಾಗ ಬ್ರಹ್ಮರನ್ನು ಪಡೆದಾಗ ಆ ಜೀವಾತ್ಮ ಬ್ರಹ್ಮರನ್ನ ಮೂಲಕ ಹೊರಗೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಜೀವನಕ್ಕೆ ಬರುವಂತೆಲ್ಲ ಕಷ್ಟಗಳು ಪರಿಹಾರ ಆಗಬೇಕು. ಸಂಕಷ್ಟ ಬರಗಳ ವಿಶೇಷವಾದ ಫಲವನ್ನು ಹೇಳಿದ್ದಾರೆ. ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು. ಜೀವನಕ್ಕೆ ಏನೆಲ್ಲ ಬೇಕು ಅದನ್ನು ಸೌಭಾಗ್ಯ ಕೊಡಬೇಕು ಅಂತಾದರೆ ಮಹಾಗಣಪತಿಯ ಅನುಗ್ರಹ ಬೇಕು ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ಅಂಗಾರಕ ಸಂಕಷ್ಟ ವಿಶೇಷವಾದ ರಂಗಪೂಜೆ ಹಾಗೆ ಮೂಡಪ್ಪ ಸೇವೆಯನ್ನು ಮಾಡ್ತಾ ಇದ್ದೇವೆ. ಕೊಡುವಂಥ ಸೇವೆಯನ್ನು ಮಹಾಗಣಪತಿ ಅನಂತವಾಗಿ ಸ್ವೀಕರಿಸುವ ಯಾರೆಲ್ಲ ಮನಸ್ಸಲ್ಲಿ ಯಾವೆಲ್ಲ ಸತ್ಸಂಕಲ್ಪಗಳಿಂದ ಅದನ್ನು ಅನುಗ್ರಹ ಮಾಡಿಕೊಟ್ಟು ಬರುವಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟು ಇಲ್ಲಿಗೆ ಬಂದಂಥ ಭಕ್ತರ ಇಷ್ಟಾರ್ಥಗಳನ್ನು ಆ ಮಹಾಗಣಪತಿ ಸದಾ ಅನುಗ್ರಹ ಮಾಡಿಕೊಟ್ಟು ಜಾತಕದಲ್ಲಿರುವಂಥ ಯಾವ ದೋಷಗಳಿಂದ ನಿವೃತ್ತಿ ಮಾಡಿಕೊಟ್ಟು ಈ ಪುರಿಸಿದಾಗ ಹೇಗೆ ಕತ್ತಲವನ್ನು ಅದೇ ರೀತಿ ಜೀವನಕ್ಕಿರುವಂಥ ಎಲ್ಲ ಕತ್ತಲನ್ನೆಲ್ಲ ನಿವಾರಣೆ ಮಾಡಿಕೊಂಡು ಈ ಕ್ಷೇತ್ರವನ್ನು ಬೆಳಗಿಸಿಕೊಟ್ಟು ಭಕ್ತರ ಮನಸ್ಸನ್ನು ಬೆಳಗಿಸಿಕೊಟ್ಟು ಹಾಗೆ ವಿದ್ಯೆ ಕಲಿಯುವಂಥ ಮಕ್ಕಳಿಗೆ ಸದ್ವಿದ್ಯಾ ಸದ್ವಿದ್ಯೆ ಸದಾಚಾರ ಸಮಸ್ತ ವಿದ್ಯೆಯನ್ನೇ ಪಾಲಿಸಿ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಶ್ರೇಯವಂತರಾಗಿ ಕೀರ್ತಿವಂತರಾಗಿ ಆರೋಗ್ಯವಂತರಾಗಿ ಬೆಳಗಬೇಕಾದಂತೆಲ್ಲ ಯೋಗ್ಯತೆ ಹಾಗೆ ಯಾರಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು ಅಂತ ಸಂಕಲ್ಪವಿದೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗವಾಗಿ ಹಾಗೆ ಕಂಕಣವಾಗಿ ಯಾರಿಗೆ ಕೈ ಸಂಕಲ್ಪವಿದೆ ಆ ಸಂಕಲ್ಪ ಕಂಕಣ ಒಳ್ಳೆಯ ಸಂಬಂಧದಲ್ಲಿ ಕಂಕಣವಾಗಿ ಮಂಗಲ ಮಹೋತ್ಸವ ನೆರವೇರುವಂಥ ಸೌಭಾಗ್ಯ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಸತ್ಸಂಕಲ್ಪಗಳುಂಟು ಅದನ್ನು ಅನುಗ್ರಹ ಮಾಡಿಕೊಂಡು ಹಾಗೆ ಲೋಕಕ್ಕೆ ಬರುವಂಥ ಎಲ್ಲ ದುರಿತಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಲೋಕದಲ್ಲಿ ಎಲ್ಲರೂ ಸುಖ ಜೀವನ ಮಾಡುವಂಥ ಸೌಭಾಗ್ಯ ಪರಸ್ಪರ ವೈಮನಸ್ಸುಗಳಿಂದೆಲ್ಲ ದೂರೀಕರಣ ಮಾಡಿಕೊಂಡು ಎಲ್ಲ ಮನಸ್ಸುಗಳು ಒಂದೇ ಮನಸ್ಸಾಗಿ ಜೀವನ ಮಾಡುವಂಥ ಸೌಭಾಗ್ಯ ನಮ್ಮ ದೇಶಕ್ಕೆ ಯಾವ ತೊಂದರೆಗಳು ಬಂದರೆ ಎಲ್ಲ ನಿವಾರಣೆ ಮಾಡಿಕೊಂಡು ದೇಶಕ್ಕೆ ರಕ್ಷೆ ಹಾಗೆ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಇಡೀ ಸಮಾಜಕ್ಕೆ ರಕ್ಷೆಯನ್ನು ಅನುಗ್ರಹ ಮಾಡಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ನಾನುಡಿಯಂತೆ ಎಲ್ಲರೂ ಸುಖಿಗಳಾಗಿ ಮಾಡಬೇಕಾದಂಥ ಎಲ್ಲ ಯೋಗ್ಯತೆ ಸಮಸ್ತ ಲೋಕಕ್ಕೂ ಅನುಗ್ರಹ ಮಾಡಿ ಮನಸ್ಸಿನ ಎಲ್ಲ ಸತ್ಸಂಕಲ್ಪಗಳನ್ನು ಅನುಗ್ರಹ ಮಾಡಿಕೊಟ್ಟು ಬರುವಂಥ ಎಲ್ಲ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಸಂಕಲ್ಪದ ಸಂಕಲ್ಪದಂತೆ ಎಲ್ಲ ಕೆಲಸ ಕಾರ್ಯಕ್ಕೆ ಬರುವಂತೆಲ್ಲ ವಿಘ್ನಗಳೆಲ್ಲ ಪರಿಹಾರ ಮಾಡಿಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನೆರವೇರುವಂಥ ಜೀರ್ಣೋದ್ಧಾರ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗುವಂಥ ಸೌಭಾಗ್ಯ ಎಲ್ಲ ಭಕ್ತರ ಸಹಕಾರ ಸಿಗುವಂಥ ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು
ಏನು ಬ್ರಹ್ಮಕಲಶ ಮಾಡಬೇಕು ಸಂಕಲ್ಪ ಇದೆ, ಆ ಸಂಕಲ್ಪಕ್ಕೆ ಬರುವಂತ ಎಲ್ಲ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಎಲ್ಲ ಕೆಲಸಗಾರರು ಒಳ್ಳೆ ರೀತಿಯಲ್ಲಿ ಆ ಬ್ರಹ್ಮಕಲಶವನ್ನು ಮಾಡುವಂತ ಸೌಭಾಗ್ಯ, ಅದಕ್ಕೆ ಬರುವಂತ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಟ್ಟು ನೀನು ಇಷ್ಟಾಗ ಕತ್ತಲವಂತ ಅದೇ ರೀತಿ ಎಲ್ಲ ಕತ್ತಲನ್ನು ಮೋಡನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಬೆಳಕನ್ನು ಆ ಮಹಾಗಣವನ್ನು ಅನುಗ್ರಹಿಸಲಿ. ಆ ಸಂಗೀತದಲ್ಲಿ ನಾವು ಮಹಾಗಣಾಧೀಶ್ವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.